ಮಂಗಳೂರಿನ ಎಸ್ಎಡಿಸಿಸಿ ಬ್ಯಾಂಕ್ 33 ಕೋಟಿ 65 ಲಕ್ಷ ದಾಖಲೆಯ ಲಾಭ ಗಳಿಕೆ ಮಾಡಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಕೋಡಿಯಾಲ್ ಬೈಲ್ನಲ್ಲಿರುವ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು 107 ವರ್ಷಗಳ ಸಾರ್ಥಕ ಸೇವೆಯನ್ನ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀಡುತ್ತಾ ಇರುವ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವರದಿ ವರ್ಷದಲ್ಲಿ ಅಮೋಘ ಸಾಧನೆಗೈದು ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ 33 ಕೋಟಿ 65 ಲಕ್ಷ ಲಾಭ ಗಳಿಸಿದೆ. ಇದು ಎಸ್ಎಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ಸಾರ್ವಕಾಲಿಕ ದಾಖಲೆಯಾಗಿದೆ. ಕಳೆದ ಸಾಲಿನ ಒಟ್ಟು ವ್ಯವಹಾರಕ್ಕಿಂತ ಈ ಬಾರಿ ಶೇಕಡ 19.30 ಏರಿಕೆಯನ್ನು ಕಂಡಿದೆ. 2021-22ನೇ ಸಾಲಿಗೆ 11,000 ಕೋಟಿ ವ್ಯವಹಾರದ ಗುರಿಯನ್ನ ಹೊಂದಿದೆ ಎಂದು ಹೇಳಿದ್ದಾರೆ. ಪ್ರಗತಿಯನ್ನು ಸಾಧಿಸಿದೆ ಮತ್ತು ಹಿಂದಿನ ವರ್ಷಕ್ಕಿಂತ ಜಾಸ್ತಿ ಠೇವಣಿಯನ್ನು ಮಾಡಿದೆ ಹಾಗೂ ವ್ಯವಹಾರವನ್ನು ಜಾಸ್ತಿ ಮಾಡಿದೆ ಮತ್ತು ಲಾಭಾಂಶವನ್ನು ಜಾಸ್ತಿ ಮಾಡಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಬ್ಯಾಂಕು ಸುಮಾರು 105 ಶಾಖೆಗಳ ಮುಖಾಂತರ ವ್ಯವಹಾರವನ್ನು ಮಾಡಿ ಕೊರೋನಾ ಇದ್ರೂ ಕೂಡ ಸುಮಾರು 33 ಕೋಟಿ 65 ಲಕ್ಷದ ದಾಖಲೆಯ ಲಾಭವನ್ನು ಮಾಡಿದೆ. ಇವತ್ತು ಬ್ಯಾಂಕಿನ ಚರಿತ್ರೆಯಲ್ಲೇ ಇದು ಅತಿ ಹೆಚ್ಚು ಲಾಭ ಮಾಡಿದಂಥ ವರ್ಷ ಆಗಿರ್ತದೆ ಅಂತ ಹೇಳಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಬ್ಯಾಂಕು ನಮ್ಮ ಒಟ್ಟು ವ್ಯವಹಾರ 10,100 ಕೋಟಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ ನಮಗೊಂದು ಸಂತೋಷ. ಇವತ್ತು ಒಟ್ಟು ವ್ಯವಹಾರ ನಮ್ಮ ಇವತ್ತಿನ ಈ ತನಕದ ಒಂದು 105 ವರ್ಷಗಳ ಇತಿಹಾಸದಲ್ಲಿ ಇದು ಅತಿ ಹೆಚ್ಚಿನ ವ್ಯವಹಾರ ಆಗಿದೆ. ಮತ್ತು ಈ ಬಾರಿ ಕಳೆದ ಸಾಲಿಗಿಂತ ವ್ಯವಹಾರದಲ್ಲಿ 19% ಸುಮಾರು 20% ಏರಿಕೆಯನ್ನು ನಾವು 20-21ನೇ ಸಾಲಿನಲ್ಲಿ ಕಂಡುಕೊಂಡಿದ್ದೇವೆ. 20-21ನೇ ಸಾಲಿನಲ್ಲಿ 21-22 ಸಾಲಿಗೆ ನಾವು 11,000 ಕೋಟಿಯ ವ್ಯವಹಾರವನ್ನು ಸಾಧಿಸಲಿಕ್ಕೆ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ. ಈ ವರ್ಷ ಠೇವಣಿ ಸಂಗ್ರಹದಲ್ಲಿ ನಾವು 4,948.34 ಕೋಟಿ ಠೇವಣಿಯನ್ನು ಸಂಗ್ರಹಿಸಿ ಕಳೆದ ಸಲದ ಠೇವಣಿಯ ಮೇಲೆ ಶೇಕಡ 17.65 ಏರಿಕೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಮುಂಗಡದಲ್ಲಿಯೂ ಕೂಡ 3,700.47 ಕೋಟಿ ಮುಂಗಡವನ್ನು ಮಾಡಿಕೊಂಡು ಕಳೆದ ಸಲಕ್ಕಿಂತ ನಾವು ಈ ಸಲ